ಮಂಜೇಶ್ವರ ಗ್ರಾಮ ಪಂಚಾಯತ್ನ 20ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಇರ್ಷಾದ್ ನಗರ ರಾಷ್ಟ್ರೀಯ ಹೆದ್ದಾರಿಯಿಂದ ಶ್ರೀ ಅರಸು ಮಂಜೇಶ್ನಾರ್ ಕ್ಷೇತ್ರದ ದಾರಿಯಾಗಿ ಬಿಎಸ್ ನಗರಕ್ಕೆ ಹೋಗುವ ಪಂಚಾಯತ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕಳೆದ ಹಲವು ಬಾರಿ ಪಂಚಾಯತ್ ಫಂಡ್ ಮಂಜೂರಾಗಿದ್ದರೂ ಮರುಡಾಮರೀಕರಣ ಆಗದೇ ಇರುವ ಹಿನ್ನೆಲೆಯಲ್ಲಿ ರಸ್ತೆ ಸಂಪೂರ್ಣವಾಗಿ ಹೊಂಡಗಳಿಂದ ತುಂಬಿಕೊಂಡಿದೆ. ಪ್ರಸಿದ್ಧವಾದ ಉದ್ಯಾವರ ಶ್ರೀ ಅರಸು ಮಂಜೇಶ್ನಾರ್ ಕ್ಷೇತ್ರ, ಉದ್ಯಾವರ ಸಾವಿರ ಜಮಾಹತ್ ಮಸೀದಿ ಸೇರಿದಂತೆ ವಿದ್ಯಾಭ್ಯಾಸ ಕೇಂದ್ರ ಹಾಗೂ 100ಕ್ಕೂ ಮಿಕ್ಕ ಕುಟುಂಬಗಳು ಈ ರಸ್ತೆಯನ್ನೇ ಅವಲಂಬಿಸಿದ್ದಾರೆ. ಊರವರು ಹಲವಾರು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮನವಿಯನ್ನ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಇಲ್ಲವೆನ್ನಲಾಗಿದೆ. ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಉದಾಸೀನತೆಯನ್ನ ವಿರೋಧಿಸಿ ಸೌದಿ ಅರೇಬಿಯಾದ ದಮ್ಮಾಂನಲ್ಲಿರುವ ಉದ್ಯಾವರ ನಿವಾಸಿ ಭಾರತೀಯರ ಸಂಘಟನೆಯಾದ ಉದ್ಯಾವರ ದಮ್ಮಾಂ ಸಮಿತಿ ಈ ಬಗ್ಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಮಾತ್ರವಲ್ಲ, ಸಂಬಂಧಪಟ್ಟವರು ಆದಷ್ಟು ಬೇಗನೆ ಎಚ್ಚೆತ್ತು ಹದಗೆಟ್ಟ ರಸ್ತೆಗೆ ಮರುಡಾಮರೀಕರಣ ನಡೆಸುವಂತೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ವಿ4 ನ್ಯೂಸ್ ಬ್ಲಾಕ್ ಪಂಚಾಯತ್ ಸದಸ್ಯ ಮುಸ್ತಫಾರನ್ನ ಸಂಪರ್ಕಿಸಿದಾಗ ರಸ್ತೆಯ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಮಂಜೇಶ್ವರ ಶಾಸಕ ಕಮರುದ್ದೀನ್ ಸೇರಿದಂತೆ ಗ್ರಾಮ ಪಂಚಾಯತ್, ಬ್ಲಾಕ್ ಪಂಚಾಯತ್ ಜನಪ್ರತಿನಿಧಿಗಳು ಒಟ್ಟು ಸೇರಿ ಈ ಬಗ್ಗೆ ಚರ್ಚೆ ನಡೆಸಿದ್ದೇವೆ. ಆದಷ್ಟು ಬೇಗ ಈ ರಸ್ತೆಗೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವುದಾಗಿ ഭരവസೆಯನ್ನ നീಡಿದ್ದಾರೆ. BS നഗർ റോഡുമായി ബന്ധപ്പെട്ട് ഒരുപാട് ചർച്ച വരികയും ആ ചർച്ചയുടെ അടിസ്ഥാനത്തിൽ മഞ്ചേശ്വരം MLA MC കമറുദ്ദീൻ സാഹിബ്, അതുപോലെ തന്നെ മഞ്ചേശ്വരം ബ്ലോക്ക് പഞ്ചായത്ത് പ്രസിഡന്റ് AK മഷ്റഫ്, മഞ്ചേശ്വരം ഗ്രാമപഞ്ചായത്ത് പ്രസിഡന്റ് അസീസ് ഹാജി, മഞ്ചേശ്വരം ഡെവലപ്മെൻറ്റ് ചെയർമാൻ മുക്താർ, ഇവരൊക്കെയും ഞങ്ങളൊക്കെ ക്രോഡീകരിച്ചിട്ടുള്ള ഒരു ചർച്ച ചെയ്യുകയും ആ ചർച്ചയിലൂടെ ആ റോഡിൻ്റെ ശോചനീയാവസ്ഥ കണക്കിലെടുത്ത് ആ റോഡിൻ്റെ ശോചനീയാവസ്ഥ മനസ്സിലാക്കി അതിൻ്റെ കാര്യഗൗരവങ്ങൾ മനസ്സിലാക്കി അതിലേക്കുള്ള ശാശ്വത പരിഹാരം കണ്ടെത്തുന്നതിനുള്ള ചർച്ചകൾ മുമ്പോട്ട് പോവുകയാണ്. വരും ദിവസങ്ങളിൽ ആ റോഡിൻ്റെ കാര്യത്തിൽ ഒരു ശാശ്വത പരിഹാരം ഉണ്ടാകുന്നതിൽ യാതൊരു സംശയവുമില്ല.